ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಪಾತಮಂಗಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಡೀನಾ ಮರಿಟಾ ಮೊಂತೇರೋ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಡೀನಾ ಮರಿಟಾ ಮೊಂತೇರೋ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಡೀನಾ ಮರಿಟಾ ಮೊಂತೇರೋ ಅವರು ಪಾತಮಂಗಲಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ವಿಭಾಗದಲ್ಲಿ. ವೀಕ್ಷಕರೇ, ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಮಧುಮೇಹದ ಬಗ್ಗೆ, ಅಂದರೆ ಡಯಾಬಿಟಿಸ್ ವಿಚಾರದಲ್ಲಿ ಅಥವಾ ಏನು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ, ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಡಯಾಬಿಟಿಕ್ ಅಥವಾ ಮಧುಮೇಹ ಅದು ಉಲ್ಬಣವಾದಾಗ ಏನಾಗುತ್ತೆ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ರೀತಿ ಚಿಕಿತ್ಸೆ, ಎಲ್ಲ ವಿಚಾರಗಳನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಡೀನಾ ಮರಿಟಾ ಮೊಂತೇರೋ ಅವರು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಡಾಕ್ಟ್ರೇ, ನಾನು ಸಾಮಾನ್ಯವಾಗಿ ಇವತ್ತು ಎಲ್ಲರ ಮನೆಯ ಸಮಸ್ಯೆ ಯಾವುದು ಶುಗರ್, ಯಾರು ಕೇಳಿದ್ರು ಶುಗರ್ ಉಂಟಂತ ಹೇಳ್ತಾರೆ, ಅಥವಾ ಮಧುಮೇಹ ಅಂತ. ಜನರಲ್ ಆಗಿ ಏನಿದು ಸಮಸ್ಯೆ? ಮಧುಮೇಹ ಎಂದರೆ ಡಯಾಬಿಟಿಸ್ ಮೆಲಿಟಸ್, ಸಾಮಾನ್ಯವಾಗಿ ಸಿಹಿ ಮೂತ್ರ ರೋಗ, ಸಕ್ಕರೆ ರೋಗ ಎಂದು ಕರೀತೇವೆ. ಇಂದೊಮ್ಮೆ ಇದು ಪಾಶ್ಚಾತ್ಯ ದೇಶದ ರೋಗ ಎಂದು ಭಾವಿಸುತ್ತಿದ್ದರು. ಹೌದು, ನಮಗೆ ಬರ್ತಾ ಇಲ್ಲ ಅಥವಾ ಶ್ರೀಮಂತರ ರೋಗ ಅಂತ. ಹೌದು, ಹಾಗೇನೆ ಯೋಚಿಸುತ್ತಿದ್ದರು. ಆದರೆ 2020 ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಅವರ ಸಮೀಕ್ಷೆಯ ಪ್ರಕಾರ 77 ದಶಲಕ್ಷ ಭಾರತೀಯರು ಇವತ್ತು ಈ ರೋಗದಿಂದ ಬಳಲುತ್ತಿದ್ದಾರೆ. ಇನ್ನೊಂದು ಆಸ್ಟ್ರೇಲಿಯನ್ ಮೆಡಿಕಲ್ ಜರ್ನಲಲ್ಲಿ ಪ್ರಕಟವಾದ ಒಂದು ಸಮೀಕ್ಷೆಯ ಪ್ರಕಾರ ಭಾರತ ದೇಶ ಅಗ್ರಸ್ಥಾನದಲ್ಲಿದೆ ಮಧುಮೇಹದಲ್ಲಿ. ಶುಗರ್ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ನಾವು ಈಗ ಟಾಪ್ ಅಲ್ಲಿದ್ದೇವೆ. ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಎಂದರೆ ಅಂತ ಹೇಳಿದ್ರೆ ಖುಷಿ ಪಡುವಂತ ವಿಚಾರ ಅಲ್ಲ, ಆತಂಕ ಪಡುವ ವಿಚಾರ ಇದೆ. ಇದೊಂದು ಮೆಟಬಾಲಿಕ್ ಡಿಸಾರ್ಡರ್, ನಾನು ಹೇಳಿದಾಗೆ, ಎಂದರೆ ಅದು ದೇಹದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ. ಈ ಒಂದು ರಾಸಾಯನಿಕ ಕ್ರಿಯೆಯ ಏರುಪೇರುಗಳಿಂದ ಉಂಟಾಗುವ ಇದು ರೋಗ ಮಧುಮೇಹ. ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನವರಿಗೆ, ಸಣ್ಣ ವಯಸ್ಸಿನವರಿಗೋ ದೊಡ್ಡ ವಯಸ್ಸಿನವರಿಗೋ ಅಥವಾ ವಯಸ್ಕರಿಗೆ ಮಾತ್ರ ಬರುತ್ತಾ, ಹೇಗೆ? ಅಲ್ಲ, ಅದರಲ್ಲಿ 2 ವಿಧಗಳಿವೆ, ಟೈಪ್ 1 ಮತ್ತು ಟೈಪ್ 2. ಟೈಪ್ 1ನಲ್ಲಿ ಎಂತ ಆಗ್ತದೆ ಅಂದರೆ, ನಮ್ಮ ಬಾಡಿಯಲ್ಲಿ, ಅಂದರೆ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಇನ್ಸುಲಿನ್ ಅಂತ ಉಂಟು, ಅದು ಉತ್ಪಾದನೆಯಾಗುವುದಿಲ್ಲ. ಇದರಿಂದ ಎಳೆ ವಯಸ್ಸಿನವರೆಗೂ ಕಾಣಬಹುದು, ಸಣ್ಣ ವಯಸ್ಸಿನವರೆಗೂ ಬರ್ತದೆ, ಮತ್ತು ಇದಕ್ಕೆ ಇನ್ಸುಲಿನ್ ಕೊಡಲೇಬೇಕಾಗುವ ಸ್ಥಿತಿ. ಇನ್ನೊಂದು ಟೈಪ್ 2, ಅದು ಇನ್ಸುಲಿನ್ ಅವಲಂಬಿತವಲ್ಲ. ಅದು 40 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಸಾಧಾರಣವಾಗಿ ಕಾಣಬೇಕಾದ ಸ್ಥಿತಿ. ಆದರೆ ಈಗಿನ ಇತ್ತೀಚಿನ ಜೀವನ ಶೈಲಿಯಲ್ಲಿ ಹದಿಹರೆಯದಲ್ಲೂ ಬರುತ್ತದೆ, ಯುವಕರಲ್ಲೂ ಕಾಣಬಹುದು. ಮತ್ತು ಇನ್ನೊಂದು ಹೆರಿಗೆಯ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ, ಇದನ್ನು ನಾವು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತೇವೆ. ಅದು ಹೆರಿಗೆಯ ನಂತರ ಸಾಮಾನ್ಯ ಸ್ಥಿತಿಗೆ ಬರ್ತದೆ. ಆದರೂ ಇದನ್ನೊಂದು ಮುನ್ಸೂಚನೆ ಅಂತ ತಗೊಳ್ಬೇಕು, ಯಾಕೆಂದರೆ ಹಲವರಲ್ಲಿ ಇದು ಮುಂದೆ ಒಮ್ಮೆ ಟೈಪ್ 2 ಆಗಿ ಮಾರ್ಪಾಡಾಗುತ್ತದೆ. ಈ ರೀತಿ ಆತಂಕ ಕೂಡ ಇರುತ್ತದೆ. ಈಗ ಡಾಕ್ಟ್ರೇ, ಸಾಮಾನ್ಯವಾಗಿ ನನಗೆ ಮಧುಮೇಹ ಇದೆ ಅಂತ ಒಂದಷ್ಟು ಜನ ತಿಳ್ಕೊಂಡು ಅಥವಾ ವೈದ್ಯರ ಜೊತೆಗೆ ಕನ್ಸಲ್ಟ್ ಮಾಡಿ ಅವರು ಒಂದಷ್ಟು ಮೆಡಿಸಿನೋ ಅಥವಾ ಇನ್ಸುಲಿನೋ ತಗೊಂಡು ಯಥಾಸ್ಥಿತಿಯಲ್ಲಿ ಇರ್ತಾರೆ. ಯಾವ ಸಂದರ್ಭದಲ್ಲಿ ಅದು ಸ್ವಲ್ಪ ಜೋರಾಗುತ್ತೆ ಅಥವಾ ಉಲ್ಬಣ ಆಗುತ್ತೆ? ಹೆಚ್ಚಾಗಿ ನಮಗೆ ಅದರ ಲಕ್ಷಣಗಳು, ರೋಗ ಲಕ್ಷಣಗಳು ಇರುತ್ತವೆ. ಆದರೆ ಕೆಲವೊಮ್ಮೆ ಯಾವ ರೋಗ ಲಕ್ಷಣಗಳಿಲ್ಲದೆ ಲಕ್ಷಣ ರಹಿತ ಇರುವುದು ಉಂಟು. ಅದು ಯಾವುದಾದ್ರೂ ಬೇರೆ ಇದಕ್ಕೆ ನೀವು ರಕ್ತ ಪರೀಕ್ಷೆ ಮಾಡುವಾಗ ಮೊಟ್ಟ ಮೊದಲಿಗೆ ಬೆಳಕಿಗೆ ಬರುವ ಅಂತ ಸ್ಥಿತಿ. ಸೊ ಹಾಗಾಗಿ ಯಾವುದೇ ಗುಣಲಕ್ಷಣವನ್ನು ಕೂಡ ತೋರಿಸದೆ ಕೂಡ ವ್ಯಕ್ತಿಗಳಲ್ಲಿ ಡಯಾಬಿಟಿಸ್ ಸಮಸ್ಯೆ ಇರಬಹುದು. ಈಗ ಏನೆಲ್ಲ ಕಾರಣಕ್ಕೆ ಇರಬಹುದು ಅಂತ?
ಕಾರಣ ಎಂದರೆ ನಾನು ಮೊದಲು ಹೇಳಿದಾಗೆ ನಮ್ಮ ದೇಹದಲ್ಲಿ ಒಂದು ಅಂಗ ಇದೆ, ಅಂದರೆ ಮೆದೋಜಿರಕ ಅಂಗ, ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಅಂತ ಹೇಳಿ, ಹೌದು. ಅದು ಇನ್ಸುಲಿನ್ ಉತ್ಪಾದನೆ ಮಾಡುತ್ತದೆ. ಯಾವಾಗ ಅದು ಈ ಇನ್ಸುಲಿನ್ ಅನ್ನು ಉತ್ಪಾದಿಸಲು ಅಸಮರ್ಥರಾಗುತ್ತದೆ, ಆವಾಗ ನಮ್ಮಲ್ಲಿ ಡಯಾಬಿಟಿಸ್ ಬರುತ್ತದೆ. ಇನ್ನು ಬೊಜ್ಜು, ಈಗಿನ ಜೀವನ ಶೈಲಿ, ಈಗಿನ ಅನಾರೋಗ್ಯಕರವಾದ ಆಹಾರ ಸೇವನೆ ಮತ್ತು ಹೀಗೆ ಜೀವನ ಶೈಲಿಯ ಒಟ್ಟು ಜೀವನ ಶೈಲಿಯ ಒಂದು ಇದರಲ್ಲೂ ಏರುಪೇರುಗಳಿಂದಲೂ ಬರಬಹುದು. ಮತ್ತೆ ಅನುವಂಶೀಯವಾಗಿಯೂ ಬರಬಹುದು, ಅಂದರೆ ತಂದೆ ತಾಯಿ ಇಬ್ಬರು ಒಂದು ವೇಳೆ ತಂದೆ ಅಥವಾ ತಾಯಿಗೆ ಇದ್ದರೂ ಕೂಡ ಬರುವ ಸಾಧ್ಯತೆ ಉಂಟು. ಇದ್ದರೆ ಮಕ್ಕಳಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರುವುದು ಜನಾಂಗೀಯವಾಗಿಯೂ ಕಾಣಬಹುದು. ಆದ್ರೆ ಅದಕ್ಕೆ ಯಾವುದಾದ್ರೂ ಕಾರಣ ಪತ್ತೆಯಾಗಿಲ್ಲ. ಇದೇ ಕಾರಣ ಅಂತ ಹೇಳಿ ಅಲ್ಲ, ಕೆಲವು ಜನಾಂಗದಲ್ಲಿ ಇದು ಕಾಮನ್ ಆಗಿರ್ತದೆ. ಸಾಮಾನ್ಯವಾಗಿ ಈಗ ಈ ಒಂದು ಮಧುಮೇಹ ಅಥವಾ ಏನು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಸ್ವಲ್ಪ ಉಲ್ಬಣವಾದಂಥ ಸ್ಟೇಜ್ ಅಥವಾ ನೀವು ನಾರ್ಮಲ್ಗಿಂತಲೂ ಸ್ವಲ್ಪ ಅಧಿಕ ಅಂತ ಹೇಳುವ ಸಂದರ್ಭದಲ್ಲಿ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ನಮಗೆ ಗೋಚರಿಸುತ್ತೆ? ನೋಡಿ, ಎಂತಾಗ್ತದೆ ಅಂದರೆ ನಮ್ಮ ರಕ್ತ, ಮೂತ್ರಪಿಂಡಗಳು ಅದನ್ನು ಶುದ್ಧೀಕರಿಸ್ತವೆ. ಅದು ಎಲ್ಲ ಕಶ್ಮಲಗಳನ್ನು ಬೇರ್ಪಡಿಸಿ ದೇಹಕ್ಕೆ ಬೇಕಾದ ಖನಿಜ, ನೀರು, ಎಲ್ಲ ಸತ್ವಗಳನ್ನು ಹಿಂತಿರುಗಿಸ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ಲುಕೋಸ್ ಅಂದರೆ ಸಕ್ಕರೆ ಸಂಪೂರ್ಣವಾಗಿ ರಕ್ತಕ್ಕೆ ಹಿಂತಿರುಗುತ್ತದೆ, 100%. ಅದು ಮೂತ್ರವನ್ನು ಸೇರುವುದಿಲ್ಲ. ಆದರೆ ಇಲ್ಲಿ ಏನಾಗ್ತದೆ ಅಂದರೆ, ಮಧುಮೇಹದಲ್ಲಿ ಏನಾಗ್ತದೆ ಅಂದರೆ, ಈ ಯಾವಾಗ ನಮ್ಮ ಸಕ್ಕರೆ ಒಂದು 180 mg, ಅದು ನಾವು ಕಟ್ಔಟ್ ಲೆವೆಲ್ ಅಥವಾ ರೀನಲ್ ಥ್ರೆಶೋಲ್ಡ್ ಫಾರ್ ಗ್ಲೂಕೋಸ್ ಅಂತ ಹೇಳ್ತೇವೆ. ಆ ಮಟ್ಟಿಗೆ ಏರುವಾಗ ಅದು ಮೂತ್ರದಿಂದ ಮೂತ್ರಪಿಂಡಗಳು ಅದನ್ನು ರಕ್ತಕ್ಕೆ ಹಿಂತಿರುಗಿಸಲು ಸಾಧ್ಯವಾಗುತ್ತಿಲ್ಲ. ಅದರಿಂದ ಅದು ಮೂತ್ರವನ್ನು ಸೇರುತ್ತದೆ. ಇದರಿಂದ ಅದು ಅಧಿಕ ಪ್ರಮಾಣದ ನೀರನ್ನು ತನ್ನೊಳಗೆ ಎಳೆದುಕೊಳ್ತದೆ. ಇದರಿಂದ ದೇಹದ ನೀರಿನಂಶ ಕಮ್ಮಿ ಆಗುತ್ತದೆ. ಒಂದು. ಇನ್ನೊಂದು, ರಕ್ತದಲ್ಲಿ ಇಷ್ಟು ಸಕ್ಕರೆ ಇದ್ದರೂ ಜೀವ ಕಣಗಳಿಗೆ ಅದರ ಪ್ರಯೋಜನ ಇರುವುದಿಲ್ಲ. ಯಾಕೆಂದರೆ ಇದು ಇನ್ಸುಲಿನ್ ಇರ್ತದೆ, ಅದು ಈ ಜೀವ ಕಣಗಳ ಮೇಲೆ ತನಗಾಗಿಯೇ ಮೀಸಲ್ಪಟ್ಟ ಒಂದು ಸ್ಥಳದಲ್ಲಿ ಅಳವಡಿಸ್ತದೆ. ಇದಕ್ಕೆ ನಾವು ರಿಸೆಪ್ಟಾರ್ ಅಂತ ಕರೀತೇವೆ. ಈ ಹಾರ್ಮೋನ್ ರಿಸೆಪ್ಟಾರ್ ಜೋಡಣೆಯಿಂದ ಈ ಜೀವ ಕಣಗಳು ರಕ್ತದಿಂದ ಸಕ್ಕರೆಯನ್ನು ತನ್ನಲ್ಲಿ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಇನ್ಸುಲಿನ್ ಇಲ್ಲದೆ ಈ ಜೀವಕಣಗಳಿಗೆ ಅದನ್ನು ತಗೊಳ್ಳಲು ಆಗುವುದಿಲ್ಲ, ಆದುದರಿಂದ ಅದಕ್ಕೆ ಶಕ್ತಿ ಸಿಗುವುದಿಲ್ಲ. ನಾವು ಈ ಸ್ಥಿತಿಗೆ ನಮ್ಮ ಮೆದುಳು, ಕಂಟ್ರೋಲ್ ಸಿಸ್ಟಮ್, ಅದು ಸ್ಪಂದಿಸ್ತದೆ. ಅಲ್ಲಿ ಒಂದು ದಾಹ ಸೆಂಟರ್ ಅಂತ ಇದೆ, ಥರ್ಸ್ಟ್ ಸೆಂಟರ್, ಅದು ನಮ್ಮ ದಾಹವನ್ನು ಹೆಚ್ಚಿಸ್ತದೆ. ಹಾಗೆಯೇ ಆಹಾರ ಸೇವನೆ ಸೆಂಟರ್ ಕೂಡ ಇದೆ. ಈ ಆಹಾರ ಸೇವನೆ ಸೆಂಟರಲ್ಲಿ 2 ಭಾಗ. ಒಂದು ಹಸಿವು ಹೆಚ್ಚಿಸುವ ಸ್ಥಳ, ಅದನ್ನು ನಾವು ಹಂಗರ್ ಸೆಂಟರ್ ಅಂತ ಕಳಿಸ್ತೇವೆ. ಇನ್ನೊಂದು ಹಸಿವು ಶಮನ ಮಾಡುವ ಸ್ಥಳ, ಅದು ಸಟೈಟಿ ಸೆಂಟರ್ ಅಂತ ಕರಿತೇವೆ. ಇದು ಸಟೈಟಿ ಸೆಂಟರ್ ಏನಿದೆ ಅದು ಯಾವಾಗಲೂ ಸಕ್ರಿಯವಾಗಿರುತ್ತದೆ ಮತ್ತು ಈ ಹಂಗರ್ ಸೆಂಟರ್ ಅನ್ನು ತನ್ನ ಹತೋಟಿಯಲ್ಲಿ ಇಡ್ತದೆ. ಹಾಗೆ ನಮಗೆ ನಾರ್ಮಲ್ ಆಗಿ ಅಷ್ಟು ಹಸಿವೆ ಆಗುವುದಿಲ್ಲ. ಮಧುಮೇಹದಲ್ಲಿ ಇದು ಸಟೈಟಿ ಸೆಂಟರ್ ಇನ್ಸುಲಿನ್ ಅವಲಂಬಿತ. ಆದ್ದರಿಂದ ಇದು ಮಧುಮೇಹದಲ್ಲಿ ಏನಾಗ್ತದೆ ಅಂದರೆ, ಈ ಸಟೈಟಿ ಸೆಂಟರಿಗೆ ಗ್ಲೂಕೋಸ್ ತಗೊಳ್ಳಿಕ್ಕೆ ಆಗುವುದಿಲ್ಲ, ಅದರ ಶಕ್ತಿ ಕಮ್ಮಿ ಆಗ್ತದೆ. ಆದ್ದರಿಂದ ಅದರ ಎಲ್ಲ ಚಟುವಟಿಕೆಗಳು ಕುಗ್ಗುತ್ತವೆ. ಇದರಲ್ಲಿ ಹಸಿವು ಸೆಂಟರ್ ಉಚಲಿತವಾಗುತ್ತದೆ, ಅದರಿಂದ ಹಸಿವೆ ಜಾಸ್ತಿ ಆಗ್ತದೆ. ಅದಕ್ಕೆ ರೋಗಿ ಏನ್ ಮಾಡ್ತಾನೆ, ತಿಂತಾನೆ. ತಿಂದರೂ ಅವನಿಗೆ ಆ ಜೀವಕಣಗಳಿಗೆ ಅದರಿಂದ ಏನು ಲಾಭ ಬರುವುದಿಲ್ಲ, ಪ್ರಯೋಜನ ಆಗುವುದಿಲ್ಲ. ಇದರಿಂದ ಅದು
ದೇಹದ ಕೊಬ್ಬನ್ನು ಕರಗಿಸಲು ಶುರು ಮಾಡುತ್ತದೆ. ಇದರಿಂದ ದೇಹದ ತೂಕ ಕೂಡ ಇಳಿಮುಖ ಆಗುತ್ತದೆ. ಇದೆಲ್ಲ ಬದಲಾವಣೆಗಳನ್ನು ಈ ಮಧುಮೇಹದಲ್ಲಿ ಕಾಣಬಹುದು. ಎಸ್ ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯಲ್ಲಿ ಸಣ್ಣ ಬ್ರೇಕ್ ತಗೊಳ್ತೇವೆ. ಡಾಕ್ಟರ್ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಎಸ್, ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯ ಕಿರಣ ಮಾತುಕತೆಗೆ ಮತ್ತೆ ಸ್ವಾಗತ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಧುಮೇಹದ ಬಗ್ಗೆ ಅಂದರೆ ಡಯಾಬಿಟಿಕ್ ವಿಚಾರವಾಗಿ ಮಾತಾಡ್ತಿದ್ದೇವೆ. ಮಂಗಳೂರಿನ ಫಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ಫಾದಮುಲ್ಲಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಡೀನಾ ಮರಿಟಾ ಮೊಂತೆರೋ ಅವರು ಮಧುಮೇಹಕ್ಕೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಮತ್ತು ಅದನ್ನು ಯಾವ ರೀತಿ ನಾವು ಪಡ್ಕೊಳ್ಳಬೇಕು ಮತ್ತು ಮಧುಮೇಹದ ಲಕ್ಷಣ ಮತ್ತು ಅಡ್ಡ ಪರಿಣಾಮ ಎಲ್ಲ ವಿಚಾರಗಳನ್ನು ಮಾತಾಡ್ತಿದ್ದಾರೆ. ಬಹುಮುಖ್ಯವಾಗಿ ಮಧುಮೇಹಕ್ಕೆ ಹೋಮಿಯೋಪತಿ ಯಾವ ರೀತಿಯ ಚಿಕಿತ್ಸೆ ಅಂತ. ಎಸ್, ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದರು ಇದು ಈ ಒಂದು ಡಯಾಬಿಟಿಕ್ ಸಮಸ್ಯೆ ಯಾವ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ಕಾಡ್ತದೆ ಅಂತ. ಡಾಕ್ಟರ್, ಈ ಸಾಮಾನ್ಯವಾಗಿ ಕಾಣಿಸುವಂಥ ಲಕ್ಷಣಗಳು ಏನು? ಮೊದಲು ಹೇಳಿದಾಗೆ ಹೆಚ್ಚು ದಾಹ, ಹೆಚ್ಚು ಹಸಿವು, ಪದೇ ಪದೇ ಮೂತ್ರ ವಿಸರ್ಜನೆ, ಭಯಂಕರ ಸುಸ್ತು ಮತ್ತು ಯಾವ ಇದರಲ್ಲಿಯೂ ನಿರಾಸಕ್ತಿ, ಎಲ್ಲ ಚಟುವಟಿಕೆಗಳಲ್ಲೂ ಆಸಕ್ತಿ ಇರುವುದಿಲ್ಲ. ಒಂಥರ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಉಲ್ಲಾಸ ಇರುವುದಿಲ್ಲ. ಒಟ್ಟಾರೆಯಾಗಿ ಈಗ ಮಧುಮೇಹದ್ದು ಅಡ್ಡ ಪರಿಣಾಮ ಅಂತ ನಾವೇನು ಹೇಳ್ತೇವಲ್ಲ, ಏನೆಲ್ಲ ಅದು ತುಂಬ ಇದೆ. ದೃಷ್ಟಿ ಮಂಕಾಗುವುದು, ಗಾಯಗಳು ಗುಣ ಆಗದಿರುವುದು, ಚರ್ಮದ ತುರಿಕೆ, ಕೆಲವೊಮ್ಮೆ ಖಾಲಿ ಚರ್ಮದ ತುರಿಕೆ ಅಷ್ಟೇ ಇರುತ್ತದೆ, ಬೇರೆ ಏನೂ ಲಕ್ಷಣಗಳು ಇರುವುದಿಲ್ಲ. ಈಗ ಚರ್ಮದ ತುರಿಕೆ ಕೂಡ ಬಹುಶಃ ಯಾವುದೇ ಅದು ಸ್ಕಿನ್ ಡಿಸೀಸ್ ಅಲ್ಲದೆ ಏನೂ ಇರುವುದಿಲ್ಲ, ಆದರೆ ತುರಿಕೆ ಇರುತ್ತದೆ. ಮತ್ತು ಎಲ್ಲದಕ್ಕೆ ಹಾನಿ, ರಕ್ತನಾಳಕ್ಕೆ ಹಾನಿ ಇರುತ್ತದೆ ಮತ್ತು ನರಹೀನತೆ, ಬಲಹೀನತೆ. ಈ ರಕ್ತನಾಳಗಳ ಹಾನಿಯಿಂದ ಎಲ್ಲ ಅಂಗಾಂಗಗಳಿಗೆ, ಅದರದ್ದು ಹೃದಯ ಆಗ್ಬೋದು, ಮೆದುಳಾಗಿರ್ಬೋದು, ಮೂತ್ರಪಿಂಡಗಳಾಗೋದು, ಅದಕ್ಕೆ ಕೂಡ ಬಾಧಕ ಬರುತ್ತದೆ. ಮತ್ತು ಇನ್ನೊಂದು, ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಕೊಬ್ಬು ಕರಗುವುದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತದೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋಗುವ ಮೊದಲೇ ಈಗ ಒಬ್ಬ ವ್ಯಕ್ತಿಗೆ ನನಗೆ ಏನು ಶುಗರ್ ಅಥವಾ ಡಯಾಬಿಟಿಸ್ ಉಂಟಾ ಇಲ್ವಾ ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತದಾ? ಗುಣಲಕ್ಷಣದ ಮೂಲಕ? ಅದೇ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಇದರ ಸಾಮಾನ್ಯವಾದ ರೋಗ ಲಕ್ಷಣಗಳು ಅರಿತಿವೆ. ಆದ್ದರಿಂದ ದಾಹ ಹೆಚ್ಚುವಾಗ, ರಾತ್ರಿ ಪದೇ ಪದೇ ಮೂತ್ರಕ್ಕೆ ಏಳುವಾಗ ಅವರಿಗೊಂದು ಸಿಗ್ನಲ್, ಅದು ಮುನ್ಸೂಚನೆ ಇರುತ್ತದೆ. ಈಗ ನೀವು ನಿಮ್ಮಲ್ಲಿಗೆ ಬಂದಾಗ ಸಾಮಾನ್ಯವಾಗಿ ಬ್ಲಡ್ ಟೆಸ್ಟ್ ಮೂಲಕ ನೀವು ಪತ್ತೆ ಹಚ್ಚುತ್ತೀರಿ? ಹೌದು. ಬ್ಲಡ್ ಟೆಸ್ಟ್ ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ರೋಗ ಲಕ್ಷಣಗಳನ್ನು ಅರಿತು ಈ ವ್ಯಕ್ತಿಗೆ ಮಧುಮೇಹ ಇರಬಹುದು ಎಂದು ಪರಿಗಣಿಸುತ್ತೇವೆ. ಅದನ್ನು ರಕ್ತದಲ್ಲಿ ರಕ್ತ ಪರೀಕ್ಷೆಯಿಂದ ದೃಢೀಕರಿಸುತ್ತೇವೆ. ರಕ್ತ ಪರೀಕ್ಷೆಯಲ್ಲಿ ರಕ್ತದ ಸಕ್ಕರೆ ಪ್ರಮಾಣ ಮಾಪನೆ, ಅದು ನಾವು ಫಾಸ್ಟಿಂಗ್ ಬ್ಲಡ್ ಶುಗರ್ ಹೇಳ್ತೇವೆ. ಊಟದ ನಂತರ ಪೋಸ್ಟ್ ಬ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಇದನ್ನು ಮಾಡ್ತೇವೆ. ಆದರೆ ಇದು ತಾತ್ಕಾಲಿಕ ಮಾಹಿತಿಯನ್ನು ಕೊಡುತ್ತದೆ. ಅಂದರೆ 2-3 ದಿನದ ಮೊದಲು ನೀವು ಆಹಾರದಲ್ಲಿ ಯಾವುದಾದರೂ ಬದಲಾವಣೆ ಮಾಡಿದಲ್ಲಿ ಈ ಲೆವೆಲ್ಸ್ ಕಮ್ಮಿ ಕಾಣಬಹುದು. ಆದುದರಿಂದ ಇನ್ನೊಂದು ಉಂಟು, ಅದಕ್ಕೆ ನಾವು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಈ ಹಿಮೋಗ್ಲೋಬಿನ್ ಏನಿದೆ, ಅದು ನಮ್ಮ ಕೆಂಪು ರಕ್ತ ಕಣದಲ್ಲಿ ಇರುವ ಒಂದು ಅಂಗ ಅಥವಾ ಭಾಗ ಹೇಳ್ಬೋದು. ಇದು ಗ್ಲೂಕೋಸ್ನೊಟ್ಟಿಗೆ ಸೇರಿದರೆ ಇದರ ಇಫೆಕ್ಟ್ ಲಾಂಗ್, ಅದು 2-3 ತಿಂಗಳ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಅದಕ್ಕೆ ನಾವು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಇಂದ ಅದರ ಪರೀಕ್ಷೆ ಮಾಡ್ತೇವೆ. ಅದು ಜಾಸ್ತಿ ಪ್ರಾಮುಖ್ಯತೆಯ ಮಹತ್ವದ ಈ ಪರೀಕ್ಷೆಯ ರಿಪೋರ್ಟ್ಗಳೆಲ್ಲ ಎಷ್ಟು ಕ್ಷಣಕ್ಕೆ ಲಭಿಸುತ್ತಾ? ಹೇಗೆ
ಇದರ ರಿಪೋರ್ಟ್ಗಳು ಬೇಗ ಸಿಗುತ್ತದೆ, ಓಕೆ, ಇಮಿಡಿಯೇಟ್ ಆಗಿ ಇದು ಇಮಿಡಿಯೇಟ್ ಆಗಿ ತೋರಿಸ್ತದೆ. ಓಕೆ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಹೇಳ್ತೇವೆ, ಅದರದು 5% ಲೆವೆಲ್ ಕೆಳಗಿರಬೇಕು. ಓಕೆ, ಯಾವಾಗ ಅದರ ಲೆವೆಲ್ 5% ಮೇಲೆ 5.7 to 6.4% ಇರ್ತದೆ, ಅದು ಲಕ್ಷಣರಹಿತ ಇಲ್ಲದಿದ್ರೂ ನಾವು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತ ಪರಿಗಣಿಸ್ತೇವೆ. ಎಸ್, ಈಗ ಲಕ್ಷಣ ಮತ್ತು ಏನು ಸಮಸ್ಯೆ, ಅಡ್ಡ ಪರಿಣಾಮ ಎಲ್ಲ ನೋಡಿದೆವು. ಹೋಮಿಯೋಪತಿಯಲ್ಲಿ ಏನು ಚಿಕಿತ್ಸೆ ಅಂತ ನೀವು ಅದನ್ನು ಸಂಪೂರ್ಣವಾಗಿ ಗುಣಪಡಿಸುವ ಭರವಸೆ ಕೊಡ್ತೀರಾ? ಹೇಗೆ ಸಂಪೂರ್ಣ ಗುಣಪಡಿಸುವ ಇದು ರೋಗ ಅಲ್ಲ, ಇದನ್ನು ಹತೋಟಿಗೆ ತರಬಹುದು. ಹೋಮಿಯೋಪತಿಯಲ್ಲೂ ಒಳ್ಳೆಯ ಮದ್ದುಗಳಿವೆ. ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸಾ ಪದ್ಧತಿ ಅಂದ್ರೆ ನಮ್ಮಲ್ಲಿ ಒಂದು ಎಲ್ಲರಿಗೂ ಗೊತ್ತಿದ್ದಾಗೆ ಮನುಷ್ಯ ವಿಭಿನ್ನವಾಗಿರುತ್ತಾನೆ, ಪ್ರತಿಯೊಬ್ಬನ ದೇಹ ಪ್ರಕೃತಿ ಬೇರೆ ಬೇರೆ ಇರ್ತದೆ. ಒಂದೇ ತಾಯಿಯ ಮಕ್ಕಳಿದ್ರು ಅವರು ಬೇರೆ ಬೇರೆ ಆಗಿರುತ್ತದೆ. ಆದುದರಿಂದ ನಮ್ಮ ಸಿದ್ಧಾಂತದ ಪ್ರಕಾರ ಎಲ್ಲರಿಗೂ ಒಂದೇ ತರದ ಮದ್ದು ದಕ್ಕುವುದಿಲ್ಲ. ಅವನವನ ದೇಹ ಪ್ರಕೃತಿ ಮತ್ತು ಅವನಿಗೆ ಇರುವಂತಹ ರೋಗದ ಗುಣಲಕ್ಷಣವನ್ನು ನೋಡಿಕೊಂಡು ಅಲ್ಲಿ ನಮ್ಮ ವೈಯಕ್ತಿಕತೆ ತತ್ವ ಅನುಸರಿಸುತ್ತೇವೆ. ಮತ್ತು ಇನ್ನೊಂದು ತತ್ವ ಏನೆಂದ್ರೆ ಅದು ಮೂಲ ತತ್ವ ಸಿಮಿಲಿಯಾ ಸಿಮಿಲಿಬಸ್ ಕ್ಯುರಂತಸ್, ಅಂದ್ರೆ ಲೈಕ್ ಕ್ಯೂರ್ಸ್ ಲೈಕ್. ಇದರಲ್ಲಿ ಇದು ಏನೆಂದ್ರೆ ನಾವು ಮದ್ದಾಗಿ ಬಳಸುವ ಪದಾರ್ಥಗಳು ಅದು ಯಾವ ರೀತಿಯಲ್ಲೂ ಇರಬಹುದು, ಗಿಡಮೂಲಿಕೆ, ಖನಿಜಗಳು, ರಾಸಾಯನಿಕ ಪದಾರ್ಥಗಳಿರಬಹುದು, ಗ್ರಂಥಿರಸಗಳು ಇರಬಹುದು. ಇದೆಲ್ಲವನ್ನು ಬಳಸುವಾಗ ಈ ಪದಾರ್ಥಗಳಿಗೆ ಒಂದು ರೋಗದಂತಹ ಲಕ್ಷಣಗಳನ್ನು ಉತ್ಪಾದಿಸುವ ಶಕ್ತಿ ಇರಬೇಕು. ಅದು ಇದ್ರೆ ಮಾತ್ರ. ಹಾಗೆ ನಮ್ಮಲ್ಲಿ ಇಂಥ ಪದಾರ್ಥಗಳನ್ನು ಸಂಗ್ರಹಿಸಿ ಅದು ಆರೋಗ್ಯವಂತ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಎಲ್ಲವನ್ನು ಹೆಚ್ಚಾಗಿ ಎಲ್ಲವನ್ನು ಆರೋಗ್ಯವಂತ ಮನುಷ್ಯರಲ್ಲಿ, ನಮ್ಮಲ್ಲಿ ಎನಿಮಲ್ ಎಕ್ಸ್ಪೆರಿಮೆಂಟ್ ಅಂತ ಆಗಿರಲಿಲ್ಲ, ಅದು ಆರೋಗ್ಯವಂತ ಮನುಷ್ಯರಲ್ಲಿಯೇ ಪ್ರಯೋಗಿಸಿದ್ದಾರೆ. ಅದರ ನಂತರ ಅದನ್ನು ಪೊಟೆಂಟೈಸ್ ಮಾಡಿ, ಅಂದ್ರೆ ಸಾಮಾನ್ಯವಾಗಿ ಅಲೋಪತಿ ಮೆಡಿಸಿನ್ ಅಲ್ಲಿ ಎಲ್ಲವನ್ನು ಅನಿಮಲ್ ಮೇಲೆ ಪ್ರಯೋಗ ಮಾಡಿ ಮನುಷ್ಯನ ಮೇಲೆ ಪ್ರಯೋಗ ಮಾಡುವಂತದ್ದು. ಇಲ್ಲಿ ಆರೋಗ್ಯವಂತರಲ್ಲಿ ಪ್ರಯೋಗ ಮಾಡೋದ್ರಿಂದ ಅವರ ಮಾನಸಿಕ ಮತ್ತು ದೈಹಿಕದ ಪರಿಣಾಮಗಳನ್ನು ಅರಿತು ಅದನ್ನೆಲ್ಲ ನೋಟ್ ಮಾಡಿ ಮತ್ತು ಈ ಪದಾರ್ಥವನ್ನು ಮತ್ತೆ ಪೊಟೆಂಟೈಸ್ಡ್ ಮಾಡಿದರು. ಪೊಟೆಂಟೈಸ್ಡ್ ಮಾಡುವುದೆಂದರೆ ಅದರ ಒರಟುತನ ತೆಗೆದು ಅದರ ಮದ್ದಿನ ಗುಣವನ್ನು ಹೆಚ್ಚಿಸುವುದು. ಇದು ಇನ್ನೊಂದು ಅಭಿಪ್ರಾಯ ಉಂಟು, ಹೋಮಿಯೋಪತಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಶಮನ ಆಗಬಹುದು ಅಂತ. ಏನು ಹೇಳ್ತೀರಿ ನೀವು? ನೋಡಿ, ನಾವು ನಮ್ಮ ಚಿಕಿತ್ಸೆಯನ್ನು ನಾವು ರೋಗಕ್ಕಂತ ಕೊಡುವುದಿಲ್ಲ. ಇದು ರೋಗಿಯ ಒಳಗಿದ್ದ ಒಂದು ಶಕ್ತಿಯನ್ನು, ಅದೇನು ಹೇಳ್ತಾರೆ ಅದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ವರ್ಧಿಸಲು ಕೊಡುವುದಂಥದ್ದು. ಆದುದರಿಂದ ನಾವು ಹೆಚ್ಚಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್, ಅಂದರೆ ಅವರ ಸಂಪೂರ್ಣ ವ್ಯಕ್ತಿತ್ವವನ್ನು ಅರಿತು ಅವರ ಆಚಾರ ವಿಚಾರ, ಅವರ ದೈನಂದಿನ ಚಟುವಟಿಕೆ ಆಗಬಹುದು, ಅವರ ದೇಹ ಪ್ರಕೃತಿ ಆಗಿರಬಹುದು, ಅವರ ಸ್ವಭಾವ ಅಧ್ಯಯನ ಮಾಡಿ ಅವರ ಹೇಗೆ ಪ್ರತಿಕ್ರಿಯಿಸ್ತಾರೆ, ಒಂದು ಸಂದರ್ಭಕ್ಕೆ ಅವರ ಹೇಗೆ ಪ್ರತಿಕ್ರಿಯೆ, ರೋಗಕ್ಕೆ ಕೊಡುವುದಲ್ಲ ಮದ್ದು. ಹೌದು, ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಹೆಚ್ಚಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಲ್ಲಿ ರೋಗಿಯನ್ನು ಆತನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆತನ ಸಂಪೂರ್ಣ ದೇಹ ಪ್ರಕೃತಿಯನ್ನು ಏನಂತ ಹೇಳೋದು ಆ ಪ್ರಕಾರ ಔಷಧಿಯನ್ನು ಕೊಡ್ತೀರಿ. ಎಸ್ ಡಾಕ್ಟ್ರೆ, ಇದು ಹೇಗೆ ಹತೋಟಿಗೆ ತರಬಹುದು ಅಂತ, ಮದ್ದು ಅಲ್ಲದೆ ಹತೋಟಿಕೆ ಅಂದರೆ ಅಲ್ಲಿ 3 ವಿಷಯವನ್ನು ಅವರು ಗಮನದಲ್ಲಿ ಇಡಬೇಕು. ಒಂದು, ಮಾನಸಿಕ ಒತ್ತಡದ ತಡೆಗಟ್ಟುವಿಕೆ.
ಅದು ಯೋಗದಲ್ಲಿ, ಧ್ಯಾನದಲ್ಲಿ, ಅಥವಾ ಪ್ರಾಣಾಯಾಮ, ಅಥವಾ ಮನಸ್ಸಿಗೆ ನೆಮ್ಮದಿ ಕೊಡುವುದ ಯಾವುದಾದ್ರೂ ಚಟುವಟಿಕೆ, ಅದು ಗಾರ್ಡನಿಂಗ್ ಇರ್ಬೋದು, ತೋಟಗಾರಿಕೆ ಇರಬಹುದು, ಅಥವಾ ಪುಸ್ತಕ ಓದುವುದು, ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಹರಟೆ ಆಗೋದು, ಹೌದು, ಆವಾಗ ಮನಸ್ಸು ಡೈವರ್ಟ್ ಆಗ್ತದೆ. ಒಂದು ಇನ್ನೊಂದು ವ್ಯಾಯಾಮ, ದೈಹಿಕ ಚಟುವಟಿಕೆ ಬೇಕು. ಇನ್ನೊಂದು ಆಹಾರ ಸೇವನೆಯಲ್ಲಿ ಮಿತಿ, ಸಮತೋಲನ. ಇದರಿಂದ ತಿನ್ನಬಾರದು. ಅದು ಇದು 3 ವಿಷಯ ಆರೋಗ್ಯವಂತರಿಗೂ ಅಳವಡಿಸುತ್ತದೆ, ಪ್ರೀ ಡಯಾಬೆಟಿಕ್ ಕೂಡ ಅಳವಡಿಸುತ್ತದೆ, ರೋಗಿಗೂ ಕೂಡ ಅಳವಡಿಸುತ್ತದೆ. ಆದರೆ ರೋಗಿಗೆ ವ್ಯಾಯಾಮ ಮತ್ತು ಆಹಾರ ಸೇವನೆಯನ್ನು ವೈದ್ಯರ ಸಲಹೆಯ ಮೇರೆಗೆ ತಗೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಅಡ್ಡ ಪರಿಣಾಮಗಳು ಬರುವ ಸಾಧ್ಯತೆ ಹೆಚ್ಚು. ಅಂದರೆ ಅವರು ಸರಿಯಾಗಿ ಊಟ ಮಾಡದೆ ಖಾಲಿ ವ್ಯಾಯಾಮ ಮಾಡಿದರೆ ಅದರಲ್ಲಿ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಜಾಸ್ತಿ ಇದ್ದರಿಂದ ಅವರು ವೈದ್ಯರ ಸಲಹೆ ಪ್ರಕಾರನೇ, ಅಂದರೆ ವೈದ್ಯರು ಅವರನ್ನು ಅರಿತು ಅವರ ದೇಹ ಪ್ರಕೃತಿ, ಅವರ ದೇಹದ ತೂಕ, ಸಕ್ಕರೆ ಪ್ರಮಾಣ ಮತ್ತು ಅವರ ಚಟುವಟಿಕೆ ಮತ್ತು ಆರೋಗ್ಯದಲ್ಲಿ ಬೇರೆ ಯಾವುದಾದ್ರೂ ತೊಡಕುಗಳು ಇದೆಯಾ ನೋಡಿ, ಇದನ್ನೆಲ್ಲ ಅರಿತು ಮತ್ತು ಆಹಾರ ತಜ್ಞರ ಸಲಹೆಯನ್ನು ಕೂಡ ಪಡೀತಾರೆ. ಇದೆಲ್ಲನೂ ನೋಡಿ ಮತ್ತು ಒಂದು ಆಹಾರ ವ್ಯಾಯಾಮ ನಿರ್ಧರಿಸ್ತಾರೆ. ಅದಕ್ಕೋಸ್ಕರ ಅವರು ಒಂದು ಸಲಹೆ ಮೇಲೆ ಖಂಡಿತ ಸ್ವಯಂ ವೈದ್ಯರಾಗಬಾರದು, ಅಥವಾ ಇವತ್ತು ಗೂಗಲ್ ನಲ್ಲೆಲ್ಲ ನಾವು ನೋಡಿಕೊಂಡು ಮೆಡಿಸಿನ್ ತಗೊಳ್ಬಾರದು ಅಂತ ವೈದ್ಯರು ಕೊಡುವಂಥ ಸಲಹೆ. ಎಸ್ ವೀಕ್ಷಕರೇ, ನಾನೀಗೊಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮಧುಮೇಹ ಅಥವಾ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಯಾವ ರೀತಿ ಬರುತ್ತೆ, ಯಾಕೆ ಬರುತ್ತೆ, ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಿಸಬಹುದು, ಔಷಧಿ ಮತ್ತು ಔಷಧಿ ಇಲ್ಲದೆ ಕೂಡ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಮತ್ತು ವೈದ್ಯರ ಸಲಹೆ ಪ್ರಕಾರ ಎಲ್ಲ ವಿಚಾರಗಳನ್ನು ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ಡೀನಾ ಮರಿಟಾ ಮೊಂತೇರವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಡಾಕ್ಟರ್ಗೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಡಾಕ್ಟರ್, ಥ್ಯಾಂಕ್ ಯು. ಧನ್ಯವಾದಗಳು. ಎಸ್, ಇವತ್ತಿನ ಈ ಒಂದು ಆರೋಗ್ಯ ಕಿರಣ ಮಾತುಕತೆಯಲ್ಲಿ ಮಂಗಳೂರಿನ ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಡೀನಾ ಮರಿಟಾ ಮೊಂತೇರವರು, ಅವರು ಫಾದರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್. ಇವತ್ತಿನ ಈ ಮಾತುಕತೆಯಲ್ಲಿ ಅವರು ಮಧುಮೇಹದ ಬಗ್ಗೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ, ಅದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ಚಿಕಿತ್ಸೆ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.